ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲವೂ ಚೆನ್ನಾಗಿ ನಡೆದಿದೆ. ಇದರ ಬಗ್ಗೆ ಎರಡು ಮಾತಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರ ಒಂದು ಕೋಆರ್ಡಿನೇಷನಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಇವತ್ತು ನನಗೆ ಎರಡು ಮಾತು ಹೇಳಲಿಕ್ಕೆ ಹೇಳಿದ್ದಾರೆ. ನಾನು ಕಾನೂನಿನ ಫೀಲ್ಡಿನಲ್ಲಿರುವವಳು, ನಾನು ಏನು ಮಾತಾಡೋದು ಅಂತ ನನಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಆದರೂ ಎರಡು ಮಾತು ಹೇಳ್ತೇನೆ. ಅದು ಹಿತನುಡಿಯಾಗಿರ್ಬೋದು ಅಥವಾ ನಿಮ್ಮ ಜೀವನಕ್ಕೆ ಬೇಕಾಗಿರ್ಬೋದು. ಮತ್ತು ಧಾರ್ಮಿಕವಾಗಿ ನನಗೆ ಹೆಚ್ಚು ಮಾತಾಡಲಿಕ್ಕೆ ಅಷ್ಟು ಗೊತ್ತಿಲ್ಲ. ಸೊ ದಯವಿಟ್ಟು ಈಗ ನಮ್ಮ ದೇಶದ ಕಾನೂನು ಏನಿದೆ, ಈಗ ಏನು ನಮ್ಮ ಧರ್ಮದ ಬಗ್ಗೆ ಅಭಿಪ್ರಾಯಗಳು ಬರ್ತಾ ಇದೆ ಈ ದೇಶದಲ್ಲಿ, ಅದರ ಬಗ್ಗೆ ಒಂದು ಕಿರು ಪರಿಚಯ ಕೊಡ್ತೇನೆ ನಾನು. ಮೊದಲನೇದಾಗಿ, ನಮ್ಮ ದೇಶದಲ್ಲಿ ನಡೆಯುವ ಯಾವ ಕಾನೂನು ಕೂಡ ನಮ್ಮ ಹಿಂದೂ ಲಾ ಅಂತ ಒಂದು ಸಪ್ರೇಟ್ ಇದೆ. ಹಿಂದೂ ಲಾ ಅಂತ ಇದೆ. ಅದು ಹಿಂದೂ ಲಾ ಯಾವ ಥರ ನಮ್ಮ ದೇಶಕ್ಕೆ ಅಳವಡಿಕೆಗೆ ಬಾಗ್ತು ಅಂತ ಹೇಳಿದರೆ, ಮೊದಲನೇದಾಗಿ ನೀವು ಯಾರು ಭಗವದ್ಗೀತೆ ಓದ್ತೀರಿ, ಭಾಗವತ ಓದ್ತೀರಿ, ಅವರಿಗೆ ನಿಮಗೆ ಗೊತ್ತಿರ್ಬೋದು. ಅದು ಮನುಸ್ಮೃತಿ ಅಂತ. ಮನುಸ್ಮೃತಿ ಪ್ರಕಾರ ಹಿಂದೂ ಲಾ ಫಾರ್ಮೇಟ್ ಆಗಿದೆ. ಮನುಸ್ಮೃತಿಯಲ್ಲಿ ಏನು ಇದೆ ಅಂತ ಹೇಳಿದರೆ, ಧರ್ಮದ ಪ್ರಕಾರ, ಜಾತಿಯ ಪ್ರಕಾರ ಯಾವುದೇ ಮಾತಿಲ್ಲ. ಇದನ್ನೇ ನಮ್ಮ ನಾರಾಯಣ ಗುರುಗಳು ಕೂಡ ಅಳವಡಿಸಿಕೊಂಡು ನಮಗೆ ಹಿತನುಡಿ ಹೇಳಿದ್ದು, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ. ಮನುಸ್ಮೃತಿಯಲ್ಲಿ ಏನು ಹೇಳಿದ್ದಾರೆ ಹೇಳಿದರೆ, 4 ವರ್ಗಗಳು. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ 4 ವಿಭಾಗಗಳು ಏನಂತ ಹೇಳಿದರೆ ನಮ್ಮ ವೃತ್ತಿಗೆ ಸಂಬಂಧಪಟ್ಟದ್ದು. ಸಭಿಕರೇ ಸರಿಯಾಗಿ ತಿಳ್ಕೊಳ್ಳಿ, ಇದು ನಮ್ಮ ವೃತ್ತಿಗೆ ಸಂಬಂಧಪಟ್ಟದ್ದು. ಅದು ಏನಂತ ಹೇಳಿದರೆ, ಈಗ ನೀವು ಟೀಚರ್ ಆಗಿರ್ಬೋದು, ಅಥವಾ ನೀವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಆದರೆ ನೀವು ಬ್ರಾಹ್ಮಣ. ಈ ವರ್ಗಕ್ಕೆ ಸೇರಿದವರೆಲ್ಲ ಬ್ರಾಹ್ಮಣ. ಎರಡನೇದು, ನೀವೀಗ ಪೊಲೀಸ್ ಆಗಿರ್ಬೋದು, ಸೇನೆಯಲ್ಲಿರ್ಬೋದು, ಅಥವಾ ನಮ್ಮ ಗೃಹ ರಕ್ಷಕ ದಳದಲ್ಲಿರ್ಬೋದು, ಒಟ್ಟಾರೆ ಒಂದು ದೇಶವನ್ನು, ಸಮಾಜವನ್ನು ಕಾಯುವ ಒಂದು ಸೆಕ್ಷನಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದರೆ, ಇದು ಕ್ಷತ್ರಿಯ. ನೀವು ಯಾವುದೇ ಜಾತಿಗೆ ಸೇರಿರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಆದರೆ ಇದು ಕ್ಷತ್ರಿಯ. ಇದು ನಮ್ಮ ಭಗವದ್ಗೀತೆಯಲ್ಲಿ ಆಗಲಿ, ಚಾಣಕ್ಯ ಆಗಲಿ, ಮನುಸ್ಮೃತಿಯಲ್ಲಿ ಎಲ್ಲದರಲ್ಲಿ ಇದು ಬರೆದದ್ದು. ನೆಕ್ಸ್ಟ್ ಬರುವಂಥದ್ದು ವೈಶ್ಯ. ನೀವು ಏನು ವಾಣಿಜ್ಯ ಕೆಲಸ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅಥವಾ ಏನೋ ಲೆಕ್ಕಾಚಾರದ ವಿಷಯ, ಇದು ವೈಶ್ಯ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಬರೋದು ಶೂದ್ರ. ಶೂದ್ರ ಅಂತ ಹೇಳಿದರೆ ಆ್ಯಕ್ಚುಲಿ ಇದು ಲೋವರ್ ಕ್ಯಾಟಗರಿ ಕ್ಲಾಸ್ ಕೆಲಸ ಮಾಡುವಂಥದ್ದು. ಅಂದರೆ ಕ್ಲೀನಿಂಗ್ ಅಥವಾ ಬೇರೆ ಏನಾದರೂ ಇರುವಂಥದ್ದು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ. ಇದನ್ನೇ ನಾರಾಯಣ ಗುರುಗಳು ಎತ್ತಿ ಹಿಡಿದದ್ದು. ಇದನ್ನೇ ನಾವು ಕೇರಳದಲ್ಲಿ ಅವರ ಕಾಲದಲ್ಲಿ ಏನು ಅಲ್ಲಿ ದುರಾಡಳಿತ ನಡೀತಾ ಇತ್ತು ಬ್ರಾಹ್ಮಣರಿಂದ ನಮ್ಮ ಜನಾಂಗದ ಮೇಲೆ, ತೀಯ ಸಮಾಜದ ಮೇಲೆ, ಅಥವಾ ನಾವೀಗ ಬಿಲ್ಲವ ಅಂತೇಳಿ ಹೇಳ್ತಿದ್ದೇವೆ, ನಮಗೂ ಇದೆಲ್ಲ ಹಿಂದುಳಿದ ವರ್ಗ ಅಂತ ಹೇಳಿ ನಾವು ತುಂಬ ತುಳಿತಕ್ಕೆ ಒಳಗಾದಾಗ ಅದನ್ನು ನಾರಾಯಣ ಗುರುಗಳು ಇದನ್ನು ಈ ಮಾತನ್ನೇ ಎತ್ತಿ ಹಿಡಿದದ್ದು. ಯಾಕಂತ ಹೇಳಿದೆ, ಧರ್ಮ ಆಗಲಿ ಜಾತಿ ಆಗಲಿ ಹುಟ್ಟಿನಿಂದ ಬಂದದಲ್ಲ. ನಾವೆಲ್ಲ ಸನಾತನ ಧರ್ಮಕ್ಕೆ ಸೇರಿದವರು. ಸನಾತನ ಧರ್ಮ ಅಂತ ಹೇಳಿದರೆ ಅದು ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಸೇರಿದಲ್ಲ. ಸನಾತನ ಧರ್ಮದ ಆ್ಯಕ್ಚುಲಿ ನಿಜವಾದ ಮೀನಿಂಗ್ ಏನಿರ್ತದೆ ಅಂತ ಹೇಳಿದರೆ, ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯ ಆಗಿ ಜನ್ಮ ಪಡೆದ ನಂತರ 16 ಸಂಸ್ಕಾರಗಳು ಅಂತ ಇರ್ತದೆ. 16 ಸಂಸ್ಕಾರಗಳು. ಇದು ಏನಂತ ಹೇಳಿದರೆ, ಈಗ ಹುಟ್ಟು ಅದು ಒಂದು ಸಂಸ್ಕಾರವೇ. ನಾಮಕರಣ ಅಥವಾ ಅವರಿಗೆ ತೊಟ್ಟಿಲು ಹಾಕುವುದು, ಅಥವಾ ಉಪನಯನ, ಅಥವಾ ನಿಶ್ಚಿತಾರ್ಥ, ಮದುವೆ, ಅಥವಾ ಈಗ ನಾವೇನು ಬೇಬಿ ಶವರ್ ಅಂತ ಹೇಳಿದ್ರೆ ಸೀಮಂತ, ಇದೆಲ್ಲ ಒಟ್ಟು 16 ಸಂಸ್ಕಾರಗಳಿದೆ. ಇದು 16 ಸಂಸ್ಕಾರ. ಇದನ್ನು ಏನು ಮಾಡಿದ್ದಾರಂತ ಹೇಳಿದರೆ, ಅವರವರ ಧರ್ಮಕ್ಕೆ ಅನುಗುಣವಾಗಿ ಪ್ರತಿ ಧರ್ಮದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಹುಟ್ಟು ಆಚರಣೆ ಮಾಡ್ತಾರಲ್ವಾ? ಮಾಡ್ತಾರಾ ಇಲ್ವಾ? ಎಲ್ಲ ಧರ್ಮದವರು ಮಾಡ್ತಾರೆ. ಹುಟ್ಟು ಅಂತ ಮಾಡ್ತಾರೆ. ಆಮೇಲೆ ನಾಮಕರಣ ಅಂತಲೂ ಮಾಡ್ತಾರೆ, ಮದುವೆ ಅಂತಲೂ ಮಾಡ್ತಾರೆ. ಎಲ್ಲ ಸಂಸ್ಕಾರಗಳನ್ನು ಸೇರಿ ಇದು ಒರಿಜಿನಲ್ ಸನಾತನ ಧರ್ಮ.
ನಾವದನ್ನು ಹೆಚ್ಚು ಕಡಿಮೆಯಾಗಿ ತಿಳ್ಕೊಂಡು ಒಂದೊಂದು ಧರ್ಮಕ್ಕೆ ಒಂದೊಂದು ಕ್ರಮ, ಒಂದೊಂದು ರೀತಿ, ಒಂದೊಂದು ಕಾನೂನು ಏನೆಲ್ಲೋ ಮಾಡಿ ಯಾರಿಗೂ ಅರ್ಥ ಆಗದಾಗೆ ಎಲ್ಲರೂ ತಲೆ ಕೆಟ್ಟು ಇದರ ಬಗ್ಗೆ ಜಗಳ, ಮೋಸ ಎಲ್ಲ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ಇದರ ಬಗ್ಗೆ ನಿಜವಾಗಿ ನಾವು ಹೇಳೋದಾದ್ರೆ ನಾರಾಯಣ ಗುರುಗಳು ಏನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ, ಅಂದರೆ ಸನಾತನ ಧರ್ಮ. ಮತ್ತೊಂದು ವಿಷಯ ನಮ್ಮ ನಾರಾಯಣ ಗುರುಗಳು ಹೇಳಿದಂತ ಹೇಳಿದರೆ ಕಟ್ಟುನಿಟ್ಟಾಗಿ ಪಾಲಿಸುವಂಥದ್ದು ಅಂತ ಹೇಳಿದರೆ ಬ್ರಹ್ಮಚರ್ಯ. ಅಥವಾ ನಮ್ಮದೀಗ ನೋಡಿ, ಒಂದು ಮನುಷ್ಯ ಆಗಿ ಹುಟ್ಟಿದ ಮೇಲೆ 4 ಸ್ಟೇಜ್ ಇದೆ ಒಂದು ಜೀವನದಲ್ಲಿ, 4 ಹಂತಗಳಿದೆ. ಅದು ಒಂದು ಬಾಲ್ಯ, ಆಮೇಲೆ ಯೌವನವನ್ನು ನಾವು ಬ್ರಹ್ಮಚಾರ್ಯ ಅಂತ ಹೇಳ್ತೇವೆ, ಆಮೇಲೆ ಗೃಹಸ್ಥ, ಆಮೇಲೆ ಸನ್ಯಾಸ. ಬಾಲ್ಯ ಜೀವನವನ್ನು ಎಲ್ಲರೂ ಮೊದಲಿನ ಕಾಲದಿಂದಲೂ ತಂದೆ ತಾಯಿಯೊಟ್ಟಿಗೆ ಕಳೆಯುವಂಥದ್ದು. ತಂದೆ ತಾಯಿ ಏನು ನಮಗೆ ಕಲಿಸಿಕೊಡ್ತಾರೆ, ಮುಂದಿನ ಜೀವನದಲ್ಲಿ ನಾವು ಹೇಗಿರಬೇಕು, ಅದೇ ಬಾಲ್ಯ. ನೆಕ್ಸ್ಟ್ ಬರುವಂಥದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ನಮಗೆಲ್ಲ ಈ ಯುವವಾಹಿನಿ ಅಂತ ಏನು ಹೇಳ್ತೇವೆ, ಇದು ಒಂದು ಥರ ಅದಕ್ಕೆ ಅಪ್ಲೈ ಆಗುವಂಥ, ಯುವವಾಹಿನಿಗೆ ಅಪ್ಲೈ ಆಗುವಂಥದ್ದು ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯದಲ್ಲಿ ಏನಿರ್ತದೆ ಅಂತ ಹೇಳಿದರೆ ವಿದ್ಯಾರ್ಥಿ ಜೀವನ. ಈಗ ಮೊದಲನ ಕಾಲದಲ್ಲೂ ಗುರುಕುಲಕ್ಕೆ ಕಳಿಸ್ತಿದ್ರು, ಬಾಲ್ಯ ಮುಗಿದ ಮೇಲೆ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ. ಹಾಗೆ ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಏನಾಗ್ತದಂತ ಹೇಳಿದರೆ ಅಲ್ಲಿಯೂ 5 ಶಾಸನ ಪದ್ಧತಿ ಇದೆ. ಅದು ನಾವು ಅದನ್ನು ಒಬ್ಸರ್ವ್ ಮಾಡಿದರೆ ತುಂಬ ಒಳ್ಳೆಯದು. ಬ್ರಹ್ಮಚರ್ಯದಲ್ಲಿ 5 ಶಾಸನ ಪದ್ಧತಿ ಇದೆ, ಅಂದರೆ ಅದು ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಯಾವುದಂತ ಹೇಳಿದರೆ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ, 5 ಪದ್ಧತಿ ಇದೆ, ಶಾಸನಗಳಿದೆ. ಅದು ನೀವು ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ಜೀವನ ತೆಗಿಬೇಕು ಅಂತ. ಒಂದನೇದಾಗಿ ಶ್ವಾನ ನಿದ್ರಾ. ಶ್ವಾನ ನಿದ್ರಾ ಅಂತ ಹೇಳಿದರೆ ನಾಯಿಯ ಹಾಗೆ ನಿದ್ದೆ ಮಾಡಬೇಕಂತೆ. ನಾಯಿ ಮತಿಗೆಟ್ಟು ನಿದ್ದೆ ಮಾಡೋದಿಲ್ಲ, ಅಂದರೆ ಏನು ಸ್ಮತಿ ಇಲ್ಲದೆ ನಿದ್ದೆ ಮಾಡೋದಿಲ್ಲ. ನಾಯಿ ಯಾವಾಗಲೂ ಕೂಡ ಅರೆ ಸ್ಥಿತಿಯಲ್ಲಿ ಇರ್ತದೆ, ಅರೆ ನಿದ್ರಾವಸ್ಥೆ ಅಂತ ಹೇಳಿದರೆ ಒಂದು ಶಬ್ದ ಆದರೂ ಕಣ್ಣು ತೆಗೆದು ನೋಡ್ತದೆ ಅದು. ಹಾಗೆ ವಿದ್ಯಾರ್ಥಿಗಳು ಅಷ್ಟು ಚೆನ್ನಾಗಿ ಗಮನ ಇಟ್ಟು, ಅಂದರೆ ಸ್ಮೃತಿಯನ್ನು ತಮ್ಮ ಕಂಟ್ರೋಲಲ್ಲಿಟ್ಟು ನಿದ್ದೆ ಮಾಡಬೇಕು. ಅದು ಶ್ವಾನ ನಿದ್ರಾ. ನೆಕ್ಸ್ಟ್ ಬರೋದು ಕಾಕ ಸ್ನಾನ. ಸ್ನಾನ ಮಾಡಬೇಕಂತೆ. ಸ್ನಾನ ಯಾವ ಥರ ಹೇಳಿದರೆ, ಕಾಕ ಹೇಳಿದರೆ ಕಾಗೆ ಹೇಗೆ ಎಲ್ಲಿ 1 ಸೆಕೆಂಡಲ್ಲಿ ನೀರು ಸಿಕ್ಕಿದರೆ ಅಲ್ಲೇ ಪಟ್ಟ ಅಂತ ಸ್ನಾನ ಮಾಡಿ ಬರ್ತದೆ, ಟೈಮ್ ವೇಸ್ಟ್ ಮಾಡೋದಿಲ್ಲ ಅದು. ವಿದ್ಯಾರ್ಥಿಗಳು ಅದೇ ಥರ. ನೆಕ್ಸ್ಟ್ ಬರುವಂಥದ್ದು ಬಕ ಧ್ಯಾನ. ಬಕ ಅಂತ ಹೇಳಿದರೆ ಕೊಕ್ಕರೆ, ಗೊತ್ತಲ್ಲ ನಿಮಗೆ ಕೊಕ್ಕರೆ? ಕೊಕ್ಕರೆ ಒಂದೇ ಕಾಲಿನಲ್ಲಿ ನಿಲ್ತದಂತೆ ಧ್ಯಾನ ಮಾಡಿಕೊಂಡು. ಏನು ಧ್ಯಾನ ಮಾಡ್ತದೆ ಅದು ನೀರಿನ ಹೊಂಡದಲ್ಲಿ ಸಿಗುವ ಮೀನನ್ನು ಹೇಗೆ ಹಿಡಿಯುವುದು ಅಂತ ಒಂದೇ ಧ್ಯಾನ. ಹಾಗೆ ವಿದ್ಯಾರ್ಥಿಗಳು ಕೂಡ ಮನಸ್ಸಲ್ಲಿ ಒಂದೇ ಧ್ಯಾನ ಇರಬೇಕು. ಎಲ್ಲಿ ಅವಕಾಶ ಸಿಗ್ತದೆ, ಎಲ್ಲಿ ನಾನು ಮುಂದುವರಿಬೇಕು, ಇದನ್ನು ನೋಡಿಕೊಂಡು ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ಕೂಡಲೇ ಅದನ್ನು ಹಿಡ್ಕೊಂಡು ಮುಂದಕ್ಕೆ ಬರಬೇಕು. ನೆಕ್ಸ್ಟ್ ಬರುವಂಥದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಈಗದ ವಿದ್ಯಾರ್ಥಿಗಳು ಏನು ಗೊತ್ತಾ, ಹಾಸ್ಟೆಲಲ್ಲಿ ಸೇರ್ತಾರೆ, ಹಾಸ್ಟೆಲಲ್ಲಿ ಇದ್ದುಕೊಂಡು ತಂದೆ ತಾಯಿಯ ಗಮನದಲ್ಲಿಲ್ಲ ಅಂತ ಹೇಳಿ ಏನೇನೋ ದುರಭ್ಯಾಸವನ್ನು ಬೆಳೆಸ್ಕೊಳ್ಳೋದು, ಬ್ರಹ್ಮಚರ್ಯ ಎಲ್ಲೋಯ್ತೋ ಗೊತ್ತಾಗೋದಿಲ್ಲ, ಆ ಥರದಲ್ಲಿ ಜೀವನ ನಡೆಸೋದು, ಅದು ಸರಿಯಲ್ಲ. ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನೆಕ್ಸ್ಟು 5ನೇದು ಕೊನೆಯ ಹಂತವಾಗಿ ಗೃಹತ್ಯಾಗ. ಏನಾದರೂ ಸಾಧನೆ ಮಾಡಬೇಕಿದ್ರೆ ಮಕ್ಕಳು ಮನೆ ಬಿಟ್ಟು ತಂದೆ ತಾಯಿಯರ ಅವರ ಏನು ಆರೈಕೆ ಇದೆ ಅದರಿಂದ ದೂರ ಹೋಗಿ ಗೃಹತ್ಯಾಗ ಮಾಡಿ ಸಾಧನೆ ಮಾಡಬೇಕು. ನೀವು ಈಗಾಗಲೇ ನೋಡ್ಬೋದು ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲರೂ ಸಾಧನೆ ಮಾಡಿದರು ಚಿಕ್ಕ ವಯಸ್ಸಿನಲ್ಲೇ ಮನೆಯಿಂದ ಹೊರಗೆ ಹೋದವರು. ತಂದೆ ತಾಯಿಯೊಟ್ಟಿಗೆ ಇದ್ದರೆ ಏನಾಗ್ತದಂತ ಹೇಳಿದರೆ ಅವರ ಆಶೀರ್ವಾದ ಇರ್ತದೆ, ಅವರ ಬಲ ಇರ್ತದೆ, ಅಥವಾ ಅವರು ನಮ್ಮನ್ನು ನೋಡ್ತಾರಲ್ಲ ಅಂತ ಒಂದು ಅಸಡ್ಡೆ. ಆದ ಕಾರಣ ಮನೆ ಬಿಟ್ಟು ಹೊರಗೆ ಹೋದರೆ ಸ್ವತಂತ್ರವಾಗಿ ಚಿಂತನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ. ಇದು 5 ಶಾಸನಬದ್ಧವು. ಇದು ನಮ್ಮ ಮನುಸ್ಮೃತಿಯಲ್ಲೇ ಬಂದಿದೆ. ವಿದ್ಯಾರ್ಥಿ ಜೀವನವನ್ನು ನಾವು ಹೇಗೆ ಕಳೀಬೇಕು ಅಂತ. ನೆಕ್ಸ್ಟ್ ಬರುವಂಥದ್ದು ನಮ್ಮ ನಾರಾಯಣ ಗುರುಗಳು ಏನು ಹೋರಾಟ ಮಾಡಿದ್ದಾರೆ ಅದು ಅಂತ ಹೇಳಿದರೆ
ನಾನು ಹೇಳ್ಬೋದಾ ಬೇಡವಾ ಅಂತ ಇಲ್ಲಿ ಗೊತ್ತಿಲ್ಲ, ಆದರೆ ನಾನು ಹೇಳ್ತಾ ಇದ್ದೇನೆ. ನಮ್ಮ ಮಹಿಳೆಯರ ಬಗ್ಗೆ ಇರುವ ದೌರ್ಜನ್ಯ, ಮಹಿಳೆಯರಿಗೆ ಹಿಂದುಳಿದ ವರ್ಗದವರಂತ ಕೇರಳದಲ್ಲಿ ಬ್ರಾಹ್ಮಿಣ್ಸ್ ಎಲ್ಲ ಬರುವಾಗ ಅವರು ದಾರಿ ಬಿಟ್ಟು ಸೈಡಲ್ಲಿ ನಿಲ್ಲಬೇಕಿತ್ತು, ಮತ್ತು ಮೇಲ್ವಸ್ತ್ರವನ್ನು ಹಾಕುವಾಗಿರಲಿಲ್ಲ. ಅರೆಬೆತ್ತಲ ಸ್ಥಿತಿಯಲ್ಲಿ ಅವರ ಎದುರು ನಿಂತುಕೊಳ್ಬೇಕಿತ್ತು, ನಗ್ನ ಸ್ಥಿತಿಯಲ್ಲಿ. ಇದು ತುಂಬ 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 ನೋವಿನ ವಿಷಯ ಆಗಿತ್ತು. ಅದನ್ನು ನೋಡಿ ನಾರಾಯಣ ಗುರುಗಳು ವಸ್ತ್ರ ಕಂಪ್ಲೀಟಾಗಿ ಧರಿಸಬೇಕು, ನಮ್ಮ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸುಬಲ ಮತ್ತು ಅವರಿಗೆ ಧೈರ್ಯ ತರಬೇಕಾದ್ರೆ ಬಟ್ಟೆ ಮೈ ಮೇಲೆ ಇರಬೇಕು ಅಂತ ಹೋರಾಟ ಮಾಡಿದರು. ಅದು ಸಕ್ಸಸ್ಸು ಆದರು ಅವರು. ಆದರೆ ಈಗದ ನಮ್ಮ ತಾಯಂದಿರು ನಾವು ಸಮಾಜದಲ್ಲಿ ಏನು ಗಮನಿಸ್ತೇವೆ ಅಂತ ಹೇಳಿದರೆ, ಇದ್ದ ಬಟ್ಟೆಯನ್ನು ತೆಗಿತಾ ಇದ್ದಾರೆ, ಅರ್ಧಂಬರ್ಧ ಬಟ್ಟೆ. ಏನು ಮಾಡೋದು? ಮೇಲ್ವಸ್ತ್ರ ಕೊಟ್ಟರೂ ಹಾಕೊಳ್ಳೋದಿಲ್ಲ. ಇದು ನಾರಾಯಣ ಗುರುಗಳು ಹೇಳಿದ್ದನ್ನು ಅನುಸರಿಸ್ತಾರಾ ಇಲ್ವಾ ಅಂತೇಳಿ ನಮಗೂ ಒಂಥರ ಚಿಂತನೆಗೀಡು ಮಾಡ್ತಾ ಇದೆ. ಅವರು ಬಟ್ಟೆಗಾಗಿ ಹೋರಾಟ ಮಾಡಿದ್ರು, ನಾವು ಬಟ್ಟೆ ತೆಗಿಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದು ಒಂದು ಸೂಕ್ಷ್ಮದ ವಿಚಾರ, ಇದನ್ನು ದಯವಿಟ್ಟು ಗಮನಿಸಿ ತಾಯಂದಿರೆ. ಇದು ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೇನೆ. ಮತ್ತೊಂದು ಏನು ಹೇಳಿದರೆ, ಆರ್ಥಿಕವಾಗಿ ನಾವು ಸಬಲರಾಗಬೇಕು, ಯಾರು ಮಹಿಳೆಯರು. ಇದು ನಾರಾಯಣ ಗುರುಗಳು ಹೇಳಿದ ಅಂಶ. ಸರಿ, ಎಲ್ಲ ನಮ್ಮ ಮಾತೆಯರು, ನಾವು ಮಹಿಳೆಯರು, ನಾವೆಲ್ಲರೂ ಗ್ರ್ಯಾಜುಯೇಷನ್ ಮಾಡಿದ್ದೇವೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೇವೆ, PhD ಮಾಡಿದ್ದೇವೆ, ಎಲ್ಲ ಫೀಲ್ಡಲ್ಲಿ ಇದ್ದೇವೆ, ಎಲ್ಲದರಲ್ಲಿ ಮುಂದುವರಿದ್ದೇವೆ, ಕೈ ತುಂಬ ಸಂಬಳ ಬರ್ತದೆ, ಎಕಾನಮಿಕಲಿ ಸೌಂಡ್ ಅಂತ ಬೊಬ್ಬೆ ಹಾಕ್ತಾ ಇದ್ದೇವೆ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಆದ್ರದ್ದು ಮತ್ತೆ ಕೇಳೋದೇ ಬೇಡ, ವೀಕೆಂಡ್ ಫುಲ್ ಫ್ರೀಕೌಟ್ ಎಲ್ಲ ಬಂದಿದೆ ಈಗ. ಇದು ನಾನು ಬ್ಯಾಂಗ್ಳೂರಲ್ಲಿದ್ದು ನೋಡಿದವಳು, ಆದ ಕಾರಣ ನಾನು ಹೇಳ್ತಾ ಇದ್ದೇನೆ. ಈಗ ಬ್ಯಾಂಗ್ಳೂರಲ್ಲೇ ನೋಡಿದರೆ 8-9 ಫ್ಯಾಮಿಲಿ ಕೋರ್ಟ್ ಇದೆ. ಈ ಫ್ಯಾಮಿಲಿ ಕೋರ್ಟ್ ಯಾವುದನ್ನು ಡೀಲ್ ಮಾಡ್ತಿದೆ ಗೊತ್ತಾ ನಿಮಗೆ? ಇದು ನಮ್ಮ ವಿಚ್ಛೇದನ ಕೇಸ್ಗಳಿಗೆ, ಡೈವೋರ್ಸ್. ಹೆಣ್ಣು ಮಕ್ಕಳು ಏನು ಮಾಡ್ತಾರಂತ ಹೇಳಿದ್ರೆ, ಕೈ ತುಂಬಳ ಸಂಬಳ ಇದೆ, ಯಾರ ಹಂಗೆ ಇಲ್ಲ, ಹೌಸಿಂಗ್ ಲೋನ್ ತಗೊಳ್ತಾರೆ, ವೆಹಿಕಲ್ ಲೋನ್ ತಗೊಳ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಕಂಪ್ಲೀಟ್ ಇರ್ತದೆ ಅವರ ಹತ್ರ. ಸೊ ಯಾಕಾಗಿ ನಾನು ಗಂಡನಿಗೆ ಬಗ್ಬೇಕು, ಗಂಡನ ಮಾತು ನಾನು ಯಾಕೆ ಕೇಳಬೇಕು? ಇದು ಒಂದು ಅಂಶ. ಆದರೆ ದಯವಿಟ್ಟು ನಮ್ಮ ಓದಿದ ನಮ್ಮ ಹೆಣ್ಣು ಮಕ್ಕಳು ತಲೆಯಲ್ಲಿಟ್ಟುಕೊಳ್ಳಿ, ನಾವು ಏನೂ ಮಾಡಿದರೂ ಕೊನೆಗೆ ಒಂದು ಸಂಸಾರ ಅಂತ ನಮಗೆ ಬೇಕು. ಅದನ್ನು ಬಿಟ್ಟು ನಾನು ಕೌನ್ಸಿಲಿಂಗಿಗೆ ಕೂತ್ಕೊಳ್ತೇನೆ ಅಲ್ಲಿ ಬ್ಯಾಂಗ್ಳೂರಲ್ಲಿ, ನೋಡ್ತಾ ಇರೋದು ಅಂತ ಹೇಳಿದರೆ, ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಮ್ಮ ಹೆಣ್ಣು ಮಕ್ಕಳು ಕೋಪ ಮಾಡಿಕೊಂಡು ಸಂಸಾರ ಬಿಟ್ಟು ಹೊರಗೆ ಬರೋದು. ನನಗೆ ಹೇಳ್ತಾರೆ, ನಾನು ಕೌನ್ಸಿಲಿಂಗ್ ಕೂತ್ಕೊಳ್ಳುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಏನು ಮೇಡಮ್ ನೀವು ಹೀಗೆ ಹೇಳ್ತೀರಾ, ಅವನು ನನ್ನ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡಿಲ್ಲ, ಅವನೊಟ್ಟಿಗೆ ನಾನು ಹೇಗೆ ಇರೋದು? ಇದು ತಪ್ಪು. ಯಾಕಂತ ಹೇಳಿದರೆ ನೋಡಿ, ಮೊದಲಿನ ಕಾಲದಲ್ಲಿ ಬಾಲ್ಯ ವಿವಾಹ ಅಂತ ಇತ್ತು. ನಾನು ನಿಮ್ಮ ಟೈಮ್ ತಗೊಳ್ತಾ ಇದ್ದೇನೆ, 2 ನಿಮಿಷ, ತೊಂದರೆ ಇಲ್ಲದ್ರೆ ಹೇಳ್ತೇನೆ. ಬಾಲ್ಯ ವಿವಾಹ ಅಂತ ಇತ್ತು. ಅದರಲ್ಲಿ ಈಗ 8 ವರ್ಷ 9 ವರ್ಷದೊಳಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಂದು 12 ವರ್ಷ ಆಗೋದು. ಸೊ ಆ ಟೈಮಲ್ಲಿ ಏನಾಗ್ತಿತ್ತು ಹೇಳಿದರೆ, ಹೆಣ್ಣನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗುವಾಗ ಹೆಗಲಲ್ಲಿ ಇಟ್ಟುಕೊಂಡು, ಮಗು ಅಲ್ವಾ, ಹೆಗಲಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರಂತೆ. ಅವಳ ಮುಂದಿನ ಜೀವನ ಗಂಡನ ಮನೆಯಲ್ಲಿ ಬಾಲ್ಯದಿಂದಲೇ ಶುರುವಾಗ್ತಿತ್ತು. ಬಾಲ್ಯದಿಂದ ಶುರು ಆಗುವಾಗ ಏನಾಗ್ತಿತ್ತು ಅಂತ ಹೇಳಿದರೆ, ಅವಳು ಒಂದು ಆ ಮನೆಯ ಮಗುವಾಗಿ ಬೆಳೀತಿದ್ಲು. ಅರ್ಥ ಆಯ್ತಲ್ಲ ನಿಮಗೆ? ಆ ಮನೆಯ ಮಗುವಾಗಿ ಬೆಳೀತಿದ್ಲು, ಹೆಣ್ಣು ಮಗುವಾಗಿ ಬೆಳೀತಾ ಇದ್ಲು ಆ ಮಗು ಮನೆಯದ್ದು. ಸೊ ಅಲ್ಲಿ ಪ್ರೀತಿ ವಿಶ್ವಾಸ ಎಲ್ಲವೂ ಅವಳು ಕಲಿತಿದ್ಲು, ಅವಳಿಗೆ ಸಿಕ್ತಿತ್ತು. ಸೊ ಭಿನ್ನಾಭಿಪ್ರಾಯದ ಪ್ರಶ್ನೆ ಬರ್ತಿರಲಿಲ್ಲ. ಅದು ಏನು ಕೆಟ್ಟ ಇದು ಅಂತ ಹೇಳ್ತಾರೆ, ಆದರೆ ಸಹ ಅದು ನಿಜವಾಗಿ ಒಂದು ಪ್ರಕಾರ ನೋಡೋದಾದರೆ ಅದು ಉತ್ತಮ. ನಾನು ಹೇಳೋದಾದರೆ ಯಾಕೆ ಅಂತ ಹೇಳಿದರೆ, ಈಗದ ಹೆಣ್ಣು ಮಕ್ಕಳು ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು, ನಾನು ಹೇಳ್ತಾ ನಡೆಯುವಂಥದ್ದನ್ನು ಹೇಳೋದು. ಗ್ರ್ಯಾಜುಯೇಷನ್ ಮಾಡ್ತಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾರೆ, ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಏನೋ CA ಎಲ್ಲ ಮಾಡ್ತಾರೆ. ಮಾಡಿ ಮುಗಿಸುವಾಗ ದೇ ಮೇ ಬಿ ಜಸ್ಟ್ 23 ಇಯರ್ಸ್, 23, 24, 23, 24 ವರ್ಷ ಆಗಿರ್ತದೆ. ಸೊ ಇಷ್ಟು ಮಾಡುವಾಗ ಏನಾಗ್ತದೆ ಗೊತ್ತಾ, ತುಂಬ ದುಡ್ಡು ಖರ್ಚಾಗ್ತದೆ. ಅವರ ಫೀಸಿಗೆ, ಹಾಸ್ಟೆಲ್ ಫೀ, ಅವರ ಕನ್ವೆಯನ್ಸು, ಸಾಧಾರಣ ಲಕ್ಷಗಟ್ಟಲೆ ಹಣ. ಈ ಹಣವನ್ನು ಎಲ್ಲಿಂದ, ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗಿನ ಪರಿಸ್ಥಿತಿಯಲ್ಲಿ ಒಂದೊಂದು ಕುಟುಂಬಕ್ಕೆ ಒಂದೇ ಮಗು ಇಲ್ಲದೆ 2 ಮಗು. ಆದ ಕಾರಣ ತಂದೆ ತಾಯಿ ಬೋತ್ ಆರ್ ವರ್ಕಿಂಗ್. ಓಕೆ, ನಾವು ಕಂಫರ್ಟ್ ಇದ್ದೇವೆ, ಮಗುಗೆ ಖರ್ಚು ಮಾಡ್ತಾರೆ, ಲೋನ್, ಎಜುಕೇಷನ್ ಲೋನ್ ತಗೊಂಡಾದ್ರೂ ಖರ್ಚು ಮಾಡ್ತಾರೆ.
ಸೊ ಇದೇನಾಗ್ತದೆ ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆಸಿದ್ದು ಅವಳ ತಲೆಯಲ್ಲಿ ಇರ್ತದೆ. ಮತ್ತು ಅವಳ ಬರ್ಡೇ ಸೆಲೆಬ್ರೇಷನ್ ಗ್ರ್ಯಾಂಡಾಗಿ ಮಾಡೋದು, ಅವಳನ್ನು ತಿರುಗಾಡಲಿಕ್ಕೆ ಕರ್ಕೊಂಡು ಹೋಗೋದು ಎಲ್ಲ ಮಾಡಿರ್ತಾರೆ. ಅದೆಲ್ಲ ಅವಳ ತಲೆಯಲ್ಲಿ ಕೂತಿರ್ತದೆ. ನನ್ನ ಅಪ್ಪ ಅಮ್ಮ ನನ್ನನ್ನು ಎಷ್ಟು ಚಂದ ಮಾಡಿ ಸಾಕ್ತಾರೆ, ಎಷ್ಟು ಚಂದದಲ್ಲಿ ನೋಡಿದ್ದಾರೆ, ನಾನು ಕಂಫರ್ಟ್ ಇದ್ದೇನಂತ. ಆಮೇಲೆ ಏನು ಮಾಡೋದು, ಮದುವೆ ಶಾಸ್ತ್ರ ಮಾಡಲೇಬೇಕಲ್ಲ, ಮದುವೆ ಮಾಡಿ ಕೊಡ್ತಾರೆ. ಅಲ್ಲಿ ಹೋದಾಗ ಏನಾಗ್ತದೆ, ಈ ಹುಡುಗಿ ಕಂಪ್ಲೀಟ್ಲಿ ಮೆಚ್ಯೂರ್ಡ್, 24 ವರ್ಷದಲ್ಲಿ ಎಲ್ಲವೂ ತಿಳಿದಿರ್ತದೆ, ಎಲ್ಲ ಅಕೌಂಟೆಂಟ್ ಆಗಿ ತಲೆಯಲ್ಲಿ ಕೂತಿರ್ತದೆ. ಎಷ್ಟು ಫೀಸ್, ಯಾವ ಕಾಲೇಜಿಗೆ ಎಷ್ಟು ಫೀಸ್ ಕೊಟ್ಟದ್ದು, ಟ್ಯೂಷನ್ ಫೀಸ್ ಎಷ್ಟು ಕೊಟ್ಟಿದ್ದಾರೆ, ಕೋಚಿಂಗ್ ಎಷ್ಟು ಕೊಟ್ಟಿದ್ದಾರೆ, ಡ್ಯಾನ್ಸ್ ಕ್ಲಾಸಿಗೆ ಎಷ್ಟು ಕೊಟ್ಟಿದ್ದಾರೆ, ಎಲ್ಲ ತಲೆಯಲ್ಲಿರ್ತದೆ. ಅಲ್ಲಿ ಹೋದಾಗ ಒಂದು ದಿನ ಅವಳನ್ನು ಅಟೆಂಡ್ ಮಾಡದಿದ್ದರೆ ಗಂಡನ ಮನೆಯವರು ಹೇಗೆ ರಾಯಲ್ ಆಗಿ ಅವಳು ರಾಜಕುಮಾರಿಯಾಗಿ ತಾಯಿ ಮನೆಯಲ್ಲಿ ಇರ್ತಿದ್ಲು, ಆ ಥರ ಅಟೆಂಡ್ ಮಾಡದಿದ್ದರೆ ಅಲ್ಲಿ ನೋಡಿ ಶುರು ಆಗ್ತದೆ ಫ್ಯಾಮಿಲಿ ಕೋರ್ಟಿನ ಎಂಟ್ರಿ. ಅಲ್ಲಿಗೆ ಬರ್ತದೆ. ನಮಗೆ ಏನು ಮಾಡೋದು, ಏನು ಬುದ್ಧಿ ಹೇಳೋದು, ಅವ್ರು ಕೇಳೋದಿಲ್ಲ. ಯಾಕೆ ಹೇಳಿದ್ರೆ ಎಲ್ಲವೂ ನನ್ನ ತಂದೆ ತಾಯಿ ಮಾಡಿದ್ದು, ಇವನೆಂತ ಇವ ಹೀಗೆ ಸಿಕ್ಕಿದ್ದು ನನಗೆ, ಇವ ನಾನು ಹೇಳಿದ ಮಾತು ಕೇಳೋದಿಲ್ಲ, ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ, ನನಗೆ ದುಡ್ಡು ಖರ್ಚು ಮಾಡೋದಿಲ್ಲ, ಸರಿಯಲ್ಲ? ಸೊ ಆದ ಕಾರಣ ಮಹಿಳೆಯರೇ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದೊಂದು ಕಿವಿ ಮಾತು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ನಮ್ಮ ಮಕ್ಕಳನ್ನು ಸುದೃಢವಾಗಿ ಅಥವಾ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳವಣಿಗೆ ತಗೊಳ್ಬೇಕಾದ್ರೆ ನೀವು ಇದೆಲ್ಲ ಅಂಶಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಈಗದಿಂದಲೇ ಸ್ವಾತಂತ್ರ್ಯ ಕೊಡ್ತೇವೆ, ಹೌದು, ಬೇಕಾದಷ್ಟು ಸ್ವಾತಂತ್ರ್ಯ ಕೊಡ್ತೇವೆ. ಈಗ ನಾವು ಮಕ್ಕಳಿಗೆ ಹೆದರಬೇಕಾಗ್ತದೆ ಮಾತಾಡಬೇಕಾದ್ರೆ, ಆದರೆ ಅದರ ಒಟ್ಟಿಗೆ ಇದೊಂದು ಸಂಸ್ಕಾರಗಳನ್ನು ಹೇಳಿಕೊಟ್ರೆ ಹೇಗೆ ನಮ್ಮ ಕುಟುಂಬದಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದು, ಮುಂದಿನ ಜೀವನವನ್ನು ಹೇಗೆ ನಡೆಸ್ಬೋದು, ಅಥವಾ ಸೂಕ್ಷ್ಮ ರೀತಿಯಲ್ಲಿ ಎಷ್ಟೇ ಹಣ ಇರಲಿ, ಆದರೆ ಸಂಸಾರ ಮುಖ್ಯ, ನಮಗೆ ನಮ್ಮ ಮರ್ಯಾದೆ ಮುಖ್ಯ ಅಂತ ಹೇಳಿಕೊಡೋದು ಉತ್ತಮ ಅಂತ ಅನಿಸ್ತದೆ. ನಾರಾಯಣ ಗುರುಗಳು ಇದನ್ನೇ ಹೇಳಿದ್ದು, ಆರ್ಥಿಕವಾಗಿ ಸಬಲರಾಗಿ ನೀವು, ಆದರೆ ನಿಮ್ಮತನವನ್ನು ನೀವು ಬಿಟ್ಟು ಕೊಡಬೇಡಿ, ನಿಮ್ಮತನವನ್ನು ನೀವು ಬಿಟ್ಟು ಕೊಡಬೇಡಿ ಅಂತ. ಇದಕ್ಕೆ ನಾನು ಹೇಳೋದು, ನಾರಾಯಣ ಗುರುಗಳು ಯಾವ ಗುರುಗಳೇ ಇರಲಿ, ಆದರೆ ನಾರಾಯಣ ಗುರುಗಳಷ್ಟು ಶ್ರೇಷ್ಠ ಈ ಜಗತ್ತಿನಲ್ಲಿ ಬೇರೆ ಯಾರು ಇರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅವರು ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ, ಸಣ್ಣ ಕುಟುಂಬದಲ್ಲಿ ಹುಟ್ಟಿ, ಕಷ್ಟಪಟ್ಟು ತಪಸ್ವಿ ಅವರ ತಪಸ್ವಿ, ಅವರು ಎಲ್ಲವನ್ನೂ ಅವರ ತಪಶಕ್ತಿಯಿಂದ ತಿಳ್ಕೊಂಡಿದ್ದಾರೆ, ಅನುಭವದಿಂದ ತಿಳ್ಕೊಂಡಿದ್ದಾರೆ. ಮತ್ತು ನಮ್ಮ ಏನು ಹಿಂದುಳಿದ ವರ್ಗ, ಅಂದರೆ ನಾವು ಹಿಂದುಳಿದವರಲ್ಲ ಆ್ಯಕ್ಚುಲಿ, ಅದು ನಮಗೆ ಪಟ್ಟ ಕಟ್ಟಿದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ. ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ದಾರೆ. ಯಾಕೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ದಾರೆ ಹೇಳಿದರೆ, ನಮ್ಮ ಜಾತಿಗಲ್ಲ, ನಮ್ಮ ಸ್ವಭಾವಕ್ಕೆ. ಈಗ ನೀವು ಹೇಳಿ, ಯಾವುದೇ ಒಂದು ಸಾರ್ವಜನಿಕ ಸಭೆಗೆ ಹೋಗಿ, ಸಾರ್ವಜನಿಕ ಸಭೆಯಲ್ಲಿ ಒಂದು ಕೆಲಸವನ್ನು ಹಂಚಿಕೆ ಮಾಡ್ತಾರಂತ ನೆನೆಸಿ, ಹಂಚಿಕೆ ಮಾಡುವಾಗ ವೈದಿಕ ಕೆಲಸ ಇರ್ತದೆ, ವೈಣಿಕ ಕೆಲಸ ಇರ್ತದೆ, ಅಥವಾ ನಮ್ಮ ಬೇರೆ ಎಲ್ಲ ಕೆಲಸಗಳಿರ್ತದೆ. ಆಗ ಹಂಚಿಕೆ ಮಾಡುವಾಗ ನಮ್ಮ ಬಿಲ್ಲವರು ಅಥವಾ ಹಿಂದುಳಿದ ವರ್ಗದವರು ಸುಮ್ಮನೆ ನಿಂತುಕೊಂಡಿರ್ತಾರೆ. ನಾನಿದು ಸುಮಾರು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ. ಸುಮ್ಮನೆ ಅವರನ್ನು ಕರೆದ್ರು, ಹೋಮದ ಏನಾದರೂ ಒಂದು ಕಾರ್ಯಕ್ರಮ ಇದೆ, ನೀವು ಇಲ್ಲಿ ಇದಕ್ಕೆ ಸೇರಿಕೊಳ್ಳಿ ಅಂತ ಹೇಳಿದರೆ, ಇಜ್ಜಿ ಯಾನ್ ಅವಳು ಕಾರ್ ಪಾರ್ಕಿಂದ ಅಲ್ಪ ಉಂಟುವೆ ಹೆಂಗೆ ಅವಳು ಕಂಫರ್ಟ್ ಉಂಟು ಅಂತ. ಇನ್ನೊಮ್ಮೆ ಬಂದು ನೀವು ಇಲ್ಲಿ ಅಕೌಂಟ್ಸಲ್ಲಿ ಕೂತ್ಕೊಂಡಿದ್ದೆ ಏನಾದರೂ ಮಾಡಿ ಅಂದರೆ, ಇಲ್ಲ ನಾನು ಊಟದ ಸೆಕ್ಷನಲ್ಲಿ ಇರ್ತೇನೆ, ಊಟ ಜನರನ್ನೆಲ್ಲ ನೋಡಿ ಸುಧಾರಿಸ್ತೇನೆ. ಇದು ತಪ್ಪು. ನಮ್ಮ ಬಂಧುಗಳೇ, ನಾವು ಮುಂದುವರಿಬೇಕಂತ ಹೇಳಿದರೆ ಹಿಂದುಳಿದ ವರ್ಗ ಅಲ್ಲ ನಾವು ನಮ್ಮನ್ನು ವೈದ್ಯರು ಅಂತ ಕರೀತಾರೆ. ನಾವು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ಗೊತ್ತುಂಟಲ್ಲ ನಿಮಗೆ, ದೇವಿ ಬೈದೇವಿ, ನಾವು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ನಾವು ಹಿಂದುಳಿದವರಲ್ಲ. ಎಲ್ಲಿ ನಿಮಗೆ ಅವಕಾಶ ಸಿಗ್ತದೆ, ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಏರಿ, ನೀವು ವೇದಿಕೆಯಲ್ಲಿ ಕೂತ್ಕೊಳ್ಳಿ, ಎಲ್ಲರೊಟ್ಟಿಗೆ, ಎಲ್ಲ ಧರ್ಮದವರೊಟ್ಟಿಗೆ ಹಿಂದೆ ನಿಂತುಕೊಳ್ಬೇಡಿ, ಎಲ್ಲಿಯೂ ಹಿಂದೆ ನಿಂತುಕೊಳ್ಬೇಡಿ, ಅವಕಾಶವನ್ನು ಬಿಟ್ಟುಕೊಡ್ಬೇಡಿ. ಎಲ್ಲದಕ್ಕೂ ನಾವು ಸೈ ಅಂತ ಎನಿಸಿಕೊಳ್ಬೇಕು. ಮತ್ತು ನಮ್ಮ ಜೀವನದ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ನಮ್ಮನ್ನು ಹಿಂದುಳಿದವರಂತೇಳಿ ಯಾಕೆ ಕೊಟ್ಟದೆ, ನಮಗೆ ಸೌಲಭ್ಯಗಳು ಸಿಗಬೇಕಂತ ಮಾತ್ರ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟದ್ದು ಹಿಂದುಳಿದ ವರ್ಗ ಅಂತೇಳಿ. ಮತ್ತು ನಮ್ಮ ಯಾವ ಧರ್ಮದಲ್ಲಿ ನಮ್ಮನ್ನು ಹಿಂದುಳಿದ ವರ್ಗ ಅಂತ ಹೇಳ್ತಾ ಇಲ್ಲ. ಆದ ಕಾರಣ ದಯವಿಟ್ಟು ಇದೊಂದು ವಿಷಯವನ್ನೆಲ್ಲ ಗಮನದಲ್ಲಿ. ಮತ್ತು ಇವತ್ತು ನನ್ನನ್ನು ಇಲ್ಲಿ ಕರೆದು 2 ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಶ್ರೀ ಕುಸುಮಾಕರ್ ಮತ್ತು ಕೊಲ್ಯ ನಮ್ಮ ಬಿಲ್ಲವ ಯೋಹಾನಿಸ್ ಘಟಕದವರಿಗೆ ಎಲ್ಲರಿಗೂ ನನ್ನ
ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ.